ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಂಟ್ವಾಳ ಉಳಿ ಗ್ರಾಮದ ಕಕ್ಕೆಬೀಡು ಶ್ರೀ ಪಂಚದುರ್ಗಾ ಪರಮೇಶ್ವರಿ ದೇವಿ ಕ್ಷೇತ್ರಕ್ಕೆ ನಿರ್ಮಾಣಗೊಂಡ ನೂತನ ಬ್ರಹ್ಮರಥದ ಸಮರ್ಪಣಾ ಕಾರ್ಯಕ್ರಮವು ಜರುಗಿತು. ಮಾಜಿ ಸಚಿವ ಬಿ ರಮಾನಾಥ ರೈ ಅವರು ನೂತನ ಬ್ರಹ್ಮರಥದ ಉದ್ಘಾಟನೆ ಮತ್ತು ಬಳಿಕ ನಡೆದ ಧಾರ್ಮಿಕ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿ, ಉಳಿ ಗ್ರಾಮಸ್ಥರ ಧಾರ್ಮಿಕ ಇಚ್ಛಾಶಕ್ತಿ ಅದ್ಭುತವಾಗಿದ್ದು, ಧರ್ಮನಿಷ್ಠರಾಗಿ ದೇವಸ್ಥಾನಗಳ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ಸುಂದರ ಬ್ರಹ್ಮರಥದ ನಿರ್ಮಾಣ ಭಕ್ತರ ಪರಿಶುದ್ಧ ಮನಸ್ಸಿನ ಪ್ರತೀಕವಾಗಿದ್ದು, ಉತ್ತಮ ಕಾರ್ಯಕ್ಕೆ ದೇವರ ಅನುಗ್ರಹವಾಗಿದೆ ಎಂದರು. ಮನುಷ್ಯಗೆ ಒಂದು ದೇಹದ ಶಕ್ತಿ ಈತೇನು ಹಿಡಿದು ಜಾಸ್ತಿ ಉಪ್ಪುಜಿ ಎಂಕೆ ದೇವಿ ಇಡೆ ಕಡಪೊಡನೆ ಬಂದ್ರೆ ತಪ್ಪತ್ತು. ಯಾನು ಸ್ಟೇಜ್ ಇಡ್ ಜಪ್ಪನಾಗ ಫೋನ್ ಬರ್ತದೆ, ಸ್ಟೇಜ್ ಇಡ್ ಜತ್ತದೆ ಕಕ್ಕೆ ಬದವು ಬರೋಡಿಗೆ ಎಂಕೆಲ್ಲ ಮುನ್ಪದ ಕಾರ್ಯಕ್ರಮದ ಒಂದು ರೀತಿ ಎನ್ನ ಕಾರ್ಯಭಾವ ಹಿಡಿದಾರ ಎಂಕವು ಮರೆತು ಹೋದಾಯ್ತು. ಎಂದ ಇಡೀ ದಿನದ ಕಾರ್ಯಕ್ರಮ ಪುಲ್ಲೆಕಾಡು ಹಿಡ್ದು ನೆಲ್ಲಾಡಿ ಹಿಡ್ದು ರಸ್ತೆದ ನಿರ್ಮಾಣಕ್ಕೂ ಒತ್ತಡ ಗುರುಪಿನ ಕಾರ್ಯಕ್ರಮ ಪಾದಯಾತ್ರೆ ಮಾಡಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದೇವಸ್ಥಾನದ ಸ್ಥಾಪಕ ಅಧ್ಯಕ್ಷರಾದ ಕೆ ಜಾರಪ್ಪ ಶೆಟ್ಟಿ ಕಂಡಿಗ ಅವರು ವಹಿಸಿದ್ರು. ಜಿಲ್ಲಾ ಪಂಚಾಯತ್ ಸದಸ್ಯ ಬಿ ಪದ್ಮಶೇಖರ್ ಜೈನ್, ತಾಲೂಕು ಪಂಚಾಯತ್ ಸದಸ್ಯೆ ಬೇಬಿ ಕೃಷ್ಣಪ್ಪ, ಉಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದಿನಾಕ್ಷಿ ಮಲ್ಯೋಡಿ, ಮುಂಬಯಿ ಉದ್ಯಮಿ ನಾರಾಯಣ್ ಶೆಟ್ಟಿ ಕಕ್ಯ, ಉದ್ಯಮಿ ವಿಶ್ವನಾಥ್ ಶೆಟ್ಟಿ ಬೆದ್ರಾಡಿ, ಉಪ್ಪಿನಂಗಡಿ ದಂತವೈದ್ಯ ಡಾಕ್ಟರ್ ರಾಜಾರಾಮ್ ಕೆಬಿ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಉಳಿ ದಾಮೋದರ್ ನಾಯಕ್, ಉತ್ಸವ ಸಮಿತಿ ಅಧ್ಯಕ್ಷ ವಾಸುದೇವ್ ಮಯ್ಯ, ಮೋಕ್ತೇಸರ ಬಾರ್ದಡ್ ಗುತ್ತಿನ ಮನೆಯ ರಾಜವೀರ, ಕುಂಜಣ್ಣ ಶೆಟ್ಟಿ, ಮೋನಪ್ಪ ಪೂಜಾರಿ, ಸರೋಜಿನಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭ ಬ್ರಹ್ಮರಥ ನಿರ್ಮಾಣದ ಕಾಮಗಾರಿ ನಡೆಸಿದ ಅಶ್ವತ್ಥಪುರದ ಕಾಸ್ಟರ್ ಶಿಲ್ಪಿ ಶಿವಪ್ರಸಾದ್ ಆಚಾರ್ಯ ದಂಪತಿಗಳನ್ನ ಸನ್ಮಾನಿಸಲಾಯಿತು. ಬ್ರಹ್ಮರಥಕ್ಕೆ ಸುಮಾರು 1.30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೆಟ್ಟಿಲುಗಳ ಏಣಿಯನ್ನ ನಿರ್ಮಿಸಿದ ಐವೇರ್ ಫ್ರೆಂಡ್ಸ್ ಯುವಕ ಸಂಘವನ್ನ ಅಭಿನಂದಿಸಲಾಯಿತು. ಸಂದೀಪ್ ಸಾಲಿಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.